ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdar, McCoy Home Appliances, Vidya Coffee, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಅಜ್ಞಾನವನ್ನು ಕಳೆದು ಸುಜ್ಞಾನವೆಂಬ ಬೆಳಕಿನಡೆಗೆ ಸಾಗುವ ಹಬ್ಬ ದೀಪಾವಳಿ. ಸಾಲು ಸಾಲು ದೀಪಗಳ ಹಬ್ಬ ದೀಪಾವಳಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಪ್ಯೂರ್ ಕೌ ಘೀ, ನಾನಾ ಮಸಾಲ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಹಬ್ಬ ಅಂತ ಹೇಳಿದ ತಕ್ಷಣ ದೀಪಗಳ ಸಾಲು. ಈ ಒಂದು ದೀಪಾವಳಿ ಹಬ್ಬಕ್ಕೆ ಏನಾದರೂ ಒಂದು ಸವಿರುಚಿಯಾದಂಥ ಅಡುಗೆಗಳು, ಸಿಹಿ ಸಿಹಿ ತಿಂಡಿಗಳು ಮನೆಯಲ್ಲೂ ಕೂಡ ತಯಾರಾಗಬೇಕು, ಹಾಗೆಯೇ ಅಕ್ಕಪಕ್ಕದವ್ರಿಗೂ ಕೂಡ ಹಂಚ್ತಾ ಇರಬೇಕು. ಇಂಥ ಒಂದು ಸಂಭ್ರಮದ ಹಬ್ಬ ದೀಪಾವಳಿ. ಇವತ್ತಿನ ಈ ದಿನದಂದು ನಮ್ಮ ಜೊತೆಗೆ ಶ್ರೀಮತಿ ಪ್ರವೀಣಾ ಹರೀಶ್ ಅವರಿದ್ದಾರೆ. ಇವರು ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2ನ ವಿನ್ನರ್. ಸೊ ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಂತೂ ಭರ್ಪೂರಾಗಿ ಒಳ್ಳೊಳ್ಳೆ ಸಿಹಿ ತಿಂಡಿಗಳು ಇರ್ಬೋದು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಊರೆಲ್ಲ ಬೆಳಕಾಗೋ ದೀಪಾವಳಿ, ಉಲ್ಲಾಸ ತರುವಂಥ ದೀಪಾವಳಿ. ಸೊ ಮೇಡಮ್, ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನೀವು ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2ನ ವಿನ್ನರ್. ಹೊರಗಡೆ ಎಲ್ಲ ನಿಮಗೆ ಅದರ ಹೇಗೆ ನಿಮಗೆ ರೆಸ್ಪಾನ್ಸ್ ಸಿಕ್ತು? ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ್ಯಕ್ಚುಲಿ ನಾನು ಹೋಮ್ ಬೇಕಿಂಗ್ ಕೂಡ ಮಾಡ್ತೇನೆ. ಇದನ್ನು ನೋಡಿ ನನ್ನ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ. ಓಕೆ, ಸೊ ಫುಲ್ ಬ್ಯುಸಿ ಆಗಾದರೆ? ಸ್ವಲ್ಪ ಬ್ಯುಸಿನೇ, ಈ ದಿನ ಸ್ವಲ್ಪ ಬ್ಯುಸಿನೇ ಆಗಿದ್ದೇನೆ. ಆ್ಯಕ್ಚುಲಿ ಇದು ಮಾಸ್ಟರ್ ಶೆಫ್ ಆದ ನಂತರ ಅದು ವಿನ್ನರ್ ಆದ ತಕ್ಷಣ ನಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಎಸ್ಪೆಷಲಿ ನನ್ನ ಕಸ್ಟಮರ್ ಹತ್ರದಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ್ಯಕ್ಚುಲಿ ನಾನು ಈ ಊರೊಳಲ್ಲ. ಆ್ಯಕ್ಚುಲಿ ನನಗೆ ಯಾವಾಗೂ ಅದೊಂದು ಪ್ರಾಬ್ಲಮ್ ಇತ್ತಂದರೆ, ನನಗೆ ಇಲ್ಲಿ ಯಾರೂ ಪರಿಚಯದವರಿಲ್ಲ, ಕಸ್ಟಮರ್ಸ್ ತುಂಬ ಕಡಿಮೆ, ಹಾಗೆಲ್ಲ ಒಂದು ಇತ್ತು ತಲೆಯಲ್ಲಿ. ಬಟ್ ಈಗಿಲ್ಲ, ಐ ಆಮ್ ಸ್ಯಾಟಿಸ್ಫೈಡ್. ಸೊ ನೀವು ವಿನ್ನರ್ ಅಂತ ಅಂದಮೇಲೆ ನಮ್ಮ ಇವತ್ತಿನ ಒಂದು ಸಂಚಿಕೆ ಸೂಪರ್ಬ್ ಆಗಿರುತ್ತೆ. ನಾನು ಆಗಲೇ ನಮ್ಮ ವೀಕ್ಷಕರಿಗೂ ಹೇಳಿದೆ, ಒಳ್ಳೆ ಒಳ್ಳೆ ಸಿಹಿ ತಿಂಡಿಗಳು ಖಂಡಿತ ಇವತ್ತು ಇರುತ್ತೆ ಅಂತ ಹೇಳಿ. ಸೊ ಏನೆಲ್ಲ ತಯಾರಿಸ್ತಾ ಇದ್ದೀರಿ? ಇವತ್ತು ನಾನು 2 ಥರ ಸ್ವೀಟ್ ಮಾಡ್ತಾ ಇದ್ದೇನೆ. ಒಂದು ಬಾಂಬೆ ಪಿಸ್ತಾ ಹಲ್ವಾ ಅಂತ ಮಾಡ್ತಾ ಇದ್ದೇನೆ. ಇನ್ನೊಂದು ಚಾಕ್ಲೇಟಲ್ಲಿ ಒಂದು ಒಳ್ಳೆ, ಅಂದರೆ ತುಂಬ ಈಸಿ ಗಿಫ್ಟ್ ಕೊಡಲಿಕ್ಕೆ ತುಂಬ ಒಳ್ಳೆ, ಎಸ್ಪೆಷಲಿ ದೀಪಾವಳಿ ಟೈಮಿಗೆ ಗಿಫ್ಟಾಗಿ ತುಂಬ ಕೊಡ್ಬೋದು. ಆ್ಯಕ್ಚುಲಿ ನನಗೆ ತುಂಬ ಅಂದರೆ ಅದರಲ್ಲಿ ಬೇಡಿಕೆ ಇದೆ. ತುಂಬ ಜನ ಕೇಳ್ತಾರೆ ದೀಪಾವಳಿಗೆ ಸ್ಪೆಷಲಿ ಗಿಫ್ಟ್ ಪ್ಯಾಕ್ ಕೊಡಿ ಅಂತ. ಟ್ರಫಲ್ ಮಾಡ್ತಾ ಇದ್ದೇನೆ. ಸೊ ಚಾಕ್ಲೇಟ್ ಇದ್ದ ಅದು ಅಂತೂ ಎಲ್ಲ. ಆ್ಯಕ್ಚುಲಿ ಈ ದೀಪಾವಳಿ ಹಬ್ಬಕ್ಕೆ ಏನು ಅಂತ ಹೇಳಿದರೆ ಎಲ್ಲ ಒಳ್ಳೆ ಗಿಫ್ಟ್ ರ್ಯಾಪ್ ಮಾಡಿ ಆ ರೀತಿಯಾಗಿ ಗಿಫ್ಟ್ ಕೊಡುವಂಥ ಸ್ವೀಟ್ ಅದು ಚಾಕ್ಲೇಟ್. ಈಸಿಯಾಗಿ ಮಾಡ್ಬೋದು, ತುಂಬ ಎಫರ್ಟ್ ಹಾಕಬೇಕಂತಿಲ್ಲ. ದೀಪಾವಳಿ ಅಂದರೆ ಫಸ್ಟ್ ಆಫ್ ಆಲ್ ಮನೆ ಕ್ಲೀನ್ ಮಾಡಿ ಸುಸ್ತಾಗಿರ್ತದೆ ಎಲ್ಲರಿಗೂ. ಅದರಲ್ಲಿ ಎಲ್ಲ ಈಸಿ ಆಗಿರುವಂಥದ್ದು, ಕ್ವಿಕ್ ವಿದಿನ್ ಹಾಫ್ ಆನ್ ಅವರ್ ಆಗುವಂಥದ್ದು ಎಲ್ಲರೂ ಇಷ್ಟಪಡ್ತಾರೆ, ಬೇಗ ಆಗುವಂಥದ್ದು. ಈಗ ಮೊದಲಿನ ಥರ ಅದು ಚಕ್ಲಿ ಒಳ್ಳೋದು ಅದೆಲ್ಲ ಇಷ್ಟು ದೊಡ್ಡ ದೊಡ್ಡ ಪ್ರೊಸೀಜರ್ ಯಾರು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾವು ಮಾಡ್ತೇವೆ, ಬಟ್ ಕೆಲವರು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಇದೇನು ಟ್ರಫಲ್ ಏನಿದೆ ವೆರಿ ಈಸಿಯಾಗಿ, ತುಂಬ ಕುಕ್ ಮಾಡುವಂಥದ್ದಿಲ್ಲ, ಏನೂ ಇಲ್ಲ. ಬಟ್ ಗಿಫ್ಟಿಗೆ ತುಂಬ ಒಳ್ಳೆ. ಓಕೆ, ಸರಿ. ಹಾಗಾದರೆ ಅದನ್ನು ತಯಾರಿಸೋದಕ್ಕೆ ಕಿಚನ್ಗೆ ಹೋಗೋಣ. ಖಂಡಿತ ಬನ್ನಿ. ಸರಿ ಮೇಡಮ್, ಕಿಚನ್ಗಂತೂ ಬಂದಾಯಿತು. ಸೊ ನಿಮ್ಮ ಕೈ ರುಚಿ ಇವತ್ತು ನೋಡುವಂಥ ಒಂದು ಅವಕಾಶ. ಸ್ಟಾರ್ಟ್ ಮಾಡುವ. ಮಾಡುವ. ಫಸ್ಟಿಗೆ ಯಾವುದು? ಮೊದಲಿಗೆ ನಾವು ಬಾಂಬೆ ಹಲ್ವಾ ಮಾಡುವ. ಇದಕ್ಕೆ
1 ಕಪ್ ಕಾರ್ನ್ಫ್ಲವರ್ ತಗೊಳ್ತೇನೆ. ನೀರು. ಎಸ್. ಸೊ ಇವತ್ತು ನಾನು ನಿಮ್ಮ ಅಸಿಸ್ಟೆಂಟ್ ಆಯ್ತಾ? ಇದಕ್ಕೆ 2.5 ಕಪ್ ನೀರು, 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಕಾರ್ನ್ಫ್ಲವರ್ ಮತ್ತು ಅದಕ್ಕೆ 2.5 ಕಪ್ ನೀರು. ಸಾಕು. ಇನ್ನು ಇದನ್ನು ಸ್ಲರಿ ಥರ ಮಾಡಿ ಇಟ್ಕೊಳ್ಳುವ. ಒಂದು 2-3 ಮಿನಿಟ್ಸ್ ಇದ್ರೆ ಸಾಕಿದೆ ಇಷ್ಟು. ಈಗ ಇನ್ನೊಂದು ಪ್ಯಾನಲ್ಲಿ ಪ್ಯಾನ್ ಬೇಕು. ಓಕೆ, ಗ್ಯಾಸ್ ಆನ್ ಮಾಡಿ ಪ್ಯಾನಲ್ಲಿ 1.5 ಕಪ್ ಶುಗರ್, ಸಕ್ಕರೆ, 1/2 ಕಪ್ ನೀರು. ಓಕೆ, ಈ ಪ್ರಮಾಣ ಕರೆಕ್ಟ್ ಇರಬೇಕಾ ಹೇಗೆ? ಇದು ಕರೆಕ್ಟ್ ಇರಬೇಕು, ಇಲ್ದಿದ್ರದ್ದು ಸರಿ ಸೆಟ್ ಆಗೋದಿಲ್ಲ. ಇದು ಜಸ್ಟ್ ಒಂದು ಕರಿಗಿ ಒಂದು ಪಾಕ ಬರ್ಬೇಕಂತ ಏನಿಲ್ಲ, ಒಂದು 5 ನಿಮಿಷ ಕುದ್ರೆ ಸಾಕಷ್ಟೇ. ಜಸ್ಟ್ ಅದು ಮೆಲ್ಟ್ ಆಗಿ ಒಂದು 5 ಮಿನಿಟ್ಸ್ ಬೇಡ, ಒಂದು 2 to 3 ಮಿನಿಟ್ಸ್ ಅದನ್ನ ಕುದಿ ಬಂದ್ರೆ ಸಾಕು. ಸೊ ನೀವು ಹೇಳಿದ್ರಿ ನೀವು ಈ ಊರಿನವರಲ್ಲ, ಅಲ್ಲ, ಬೇರೆ ಕಡೆಯಿಂದ ಬಂದಿದ್ದೀರಿ. ಹೌದು, ಆದ್ರೂ ಭಾರತದವರೇ ಅಲ್ವಾ? ಹೌದು. ನನಗೆ ನಂದು ಆಕ್ಚುಲಿ ಕಾರವಾರ. ಓಕೆ, ನಂದು ಕಾರವಾರ, ನನ್ನ ಹಸ್ಬೆಂಡ್ ಹೊನ್ನಾವರ, ನಾನು ಕಾರವಾರ. ನಾವಿಲ್ಲಿ ಸೆಟಲ್ ಆಗೋ ಈಗ 13 ಇಯರ್ಸ್ ಆಯ್ತು. ಮತ್ತೇನು ಈ ಊರಿನವರಲ್ಲ ಅಂತ ಹೇಳೋದು ಅದು ಸರಿ ಅಲ್ಲ. ಅಲ್ಲ, ಈಗ ಇದೇ ಊರವ್ರು ನಾನು. ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ಅಂದ್ರೆ ಯಾರು ರೆಕಗ್ನೈಸ್ ಮಾಡ್ತಾ ಇಲ್ಲ ಹಾಗೆಲ್ಲ. ನನ್ಗೆ ಅಂದ್ರೆ ನಾನು ಫಸ್ಟ್ ನಮ್ಮೂರಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದಲ್ಲ 5 ವರ್ಷ, ನಂದೇ ಅದು ಒಂದು ಆಫೀಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೆ ನಾನು. ನನಗೆ ಬೇರೆ ಊರು ಬಂದ ತಕ್ಷಣ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು ನನಗೆ. ಆಕ್ಚುಲಿ ಅದೊಂದು ಡ್ರೀಮ್ ಪ್ರೊಫೆಷನ್ ಅಂತ ಇರುತ್ತೆ, ಅದು ಇಲ್ಲ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಅದು ಕಾಡ್ತಾ ಇತ್ತು. ಅದು ಕಾಡ್ತಾ ಇತ್ತು ಅಂದ್ರೆ ನಂದೊಂದು ಸೆಟ್ ಆಗಿತ್ತು, ಒಂದು ನೇಮ್ ಫೇಮ್ ಎಲ್ಲ ಸೆಟ್ ಆಗಿತ್ತು ಆಸ್ ಅಡ್ವೊಕೇಟ್ ಅಂತ. ಬಟ್ ಅದು ಬೇರೆ ಊರಿಗೆ ಬಂದ್ಮೇಲೆ ಸ್ವಲ್ಪ ಕಷ್ಟ ಆಯ್ತು ನನಗೆ. ಮತ್ತೆ ಇಲ್ಲಿ ನಂದು ಅದೇ ಪ್ರೊಫೆಷನ್ಗೆ ನನಗೆ ಫುಲ್ ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ಮಗ ಚಿಕ್ಕವನಿದೆ, ನಾ ಬಂದಾಗ ನನ್ನ ಮಗ ಇಲ್ಲಿ 5 ಮಂತ್, ನಾನು ಮಂಗಳೂರಿಗೆ ಬಂದಾಗ. ಸೊ ನನಗೆ ತುಂಬಾ ಕಷ್ಟ ಆಯ್ತು ಆವಾಗ. ಓಕೆ ಅಂತ ಹೇಳಿ ಈಗ ಇದು ಕುದೀತಾ ಇದೆ. ಇದು 1 ನಿಮಿಷ ಕುದಿಲಿ, ಪಾಕ ಏನು ಬರೋದು ಬೇಡ, ಜಸ್ಟ್ 1 ನಿಮಿಷ ಕುದಿಲಿ. ಸೊ ನೀವು ಅಡುಗೆ ಮಾಡ್ತಾ ಇರುವಾಗ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ, ಬಟ್ ನಾನು ನಿಮ್ಮನ್ನ ಡೈವರ್ಟ್ ಮಾಡ್ತಾ ಇದ್ದೀನಿ ಪದೇ ಪದೇ. ಯಾಕೆ ಅಂತ ಹೇಳಿದ್ರೆ ನೀವೀಗ ಹೇಳಿದ್ರಿ ಆ ಡ್ರೀಮ್ ಪ್ರೊಫೆಷನ್ ನಿಮಗೆ ಅದು ಕಷ್ಟ ಆಯ್ತು. ಈಗ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಅದರ ಸೀಸನ್ 2 ಅಲ್ಲಿ ವಿನ್ನರ್ ಆಗಿದ್ದೀರಿ. ಈಗ ಹೇಗೆ ಅನ್ನಿಸ್ತು? ಈಗ ನಿಜವಾಗ್ಲೂ ಅಂತ ಹೇಳಿದ್ರೆ ನಾನು ನನ್ನ ಪ್ರೊಫೆಷನ್ ಬಿಟ್ಮೇಲೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ನಾನು ಅದು ಸೈಡ್ ಟೀಚಿಂಗ್ ಜಾಯ್ನ್ ಆಗಿ ಸೈಡ್ ಬೈ ಅದನ್ನು ಸಹ ಮಾಡ್ತಾ ಇದ್ದೆ. ನನಗೆ ಯಾವ್ದಾದ್ರು ನನಗೆ ಏನು ಇಂಟ್ರೆಸ್ಟ್ ಇದೆ ಅದಾದ್ರು ಅಟ್ಲೀಸ್ಟ್ ಒಂದು ಮಾಡುವ ಅಂತ, ಯಾವ್ದಾದ್ರು ಒಂದಾದ್ರೂ ಇರಲಿ ಅಂತ. ಸೊ ಆಕ್ಚುಲಿ ನನಗೆ ಫುಡ್ ಇದರಲ್ಲಿ ಅಂದ್ರೆ ನಾನು ಅಂದ್ರೆ ಜಸ್ಟ್ ಅಡುಗೆ ಮಾಡೋದು, ಪೋಸ್ಟ್ ಮಾಡೋದು ಇನ್ಸ್ಟಾದಲ್ಲಿ ಅಂಥದ್ದು ಮಾಡ್ತಾ ಇದ್ದೆ. ನಾನೇನು ಅದ್ರದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅಂತ ನನ್ನ ತಲೆಯಲ್ಲೇನು ಇರಲಿಲ್ಲ. ಬಟ್ ಅದನ್ನ ಇದು ಮಾಡಿ ಕೆಲವರೆಲ್ಲ ಪೋಸ್ಟ್ ನೋಡಿ ನನಗೆ ಆರ್ಡರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಫಸ್ಟ್ ಬೇಕಿಂಗ್, ಫಸ್ಟ್ ಕೇಕ್, ಒಂದು ಬೇಬಿ ಶವರ್ದು ಕೇಕ್ ಇತ್ತು ಫಸ್ಟ್, ಅಲ್ಲಿಂದ ನಂದು ಸ್ಟಾರ್ಟ್ ಆಯ್ತು. ಆಸ್ ಅ ಬೇಕರ್ ಸ್ಟಾರ್ಟ್ ಆಯ್ತು. ಮತ್ತೆ ಸಾವಕಾಶ ಅದೇ ಬೇಕಿಂಗ್ ಅಲ್ಲಿ ಪಾರ್ಟಿ, ಚಿಕ್ಕ ಪುಟ್ಟದ ಪಾರ್ಟಿ ಸಿಮ್ಮಲ್ಲಿಟ್ಟು ಇದನ್ನು ಹಾಕ್ಬಿಡು. ಇದು ಹಾಕಿದ್ಮೇಲೆ ಕಂಟಿನ್ಯೂಸ್ ಆಗಿ ಬಿಡಬಾರ್ದು, ಕೈ ಬಿಡಬಾರ್ದು, ಯಾಕಂದ್ರೆ ಅದು ಕೈ ಬಿಟ್ಟರೆ ಗಟ್ಟಿ ಆಗ್ಬಿಡ್ತದೆ. ನಿಮ್ಮ ಈ ಪ್ರೊಫೆಷನ್ ಈಗ ನೋಡಿದ್ರೆ ನಿಮಗೆ ಒಂದು ಪುಟ್ಟ ಮಗು ಇದ್ದಾಗ. ಹೌದು. ಮತ್ತೆ ಎಂಜಾಯ್ ಮಾಡ್ತೇನೆ ನಾನು ಈ ಪ್ರೊಫೆಷನ್. ನಿಜ ಹೇಳಬೇಕಂದ್ರೆ ನಾನು ಈ ಪ್ರೊಫೆಷನ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೇನೆ ಈಗ. ವೆರಿ ನೈಸ್. ಯಾವುದೇ ನಾವು ಪ್ರೊಫೆಷನ್ ಮಾಡಿದ್ರು ಕೂಡ ಅದು ಫಸ್ಟ್ ನಾವು ಅದನ್ನ ಎಂಜಾಯ್ ಮಾಡಬೇಕು, ಆವಾಗ ಮಾತ್ರ ಅದು ನೀವು ಅದು ಎಷ್ಟೇ ಮಾಡಿ ತೃಪ್ತಿ ಕೊಡುವಂಥದ್ದು. ಹೌದು. ಅಂದರೆ ನನ್ನ ಪ್ರೊಫೆಷನ್ ಬಿಟ್ಟು ಹೋಯ್ತು ಅಂತ ಒಂದು ಇದ್ರು ಸಹ, ಬಟ್ ಇದರಲ್ಲಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನಿಮ್ಮ ಒಂದು ಏನು ಯಾವುದರಲ್ಲಿ ಹೆಸರು ಬರಬೇಕು ಅಂತ ಇರುತ್ತಲ್ವಾ, ಅದರಲ್ಲಿ ಅಲ್ಲಿ ಹೆಸರು ಮಾಡಿದ್ರಿ. ಈ ಊರಲ್ಲಿ ನಿಮಗೆ ಇದರಲ್ಲೇ ಈಗ ಹೆಸರು. ಹೌದು. ಫ್ರಾಂಕ್ಲಿ ಟೆಲ್ಲಿಂಗ್, ನಿಜ ಹೇಳಬೇಕಂತ ಹೇಳಿದರೆ ನನಗೆ ರೆಕಗ್ನೇಷನ್ ಸಿಕ್ಕಿದ್ದು ಫುಡ್ ಇದರಿಂದನೇ. ನಾನು ಆ್ಯಸ್ ಟೀಚಿಂಗ್ ಅಂತ ಲೆಕ್ಚರನ್ನು ಜಾಯ್ನ್ ಆದಾಗ ನನಗೆ ಎಲ್ಲೂ ರೆಕಗ್ನೇಷನ್ ಸಿಕ್ಕಲಿಲ್ಲ. ಬಟ್ ಫುಡ್ಡಿಂದ ಸ್ಟಾರ್ಟ್ ಮಾಡೋದೆಲ್ಲ ನಂಗೆ ಅಲ್ಲಿಂದ ಸಿಕ್ಲಿಕ್ಕೆ ಸ್ಟಾರ್ಟ್ ಆಯಿತು. ತಿರುಗಿಸ್ತಾ ಇದು ಫುಲ್ ಪ್ರೊಸೆಸ್ ಸಿಮ್ಮಲ್ಲೇ ಇರಬೇಕು. ಅದು ಸ್ವಲ್ಪ ಸಹ ಉರಿ ಆಚೆ ಈಚೆ ಅಂದರೆ ಮತ್ತೆ ಬರೋದಿಲ್ಲ ಅದು ಕರೆಕ್ಟಾಗಿ. ಸ್ವಲ್ಪ ನೋಡುವಾಗ ಜೆಲಿ ಥರ ಕಾಣ್ತಾ ಇದೆ. ತುಪ್ಪ ಹಾಕಬೇಕಾ? ತುಪ್ಪ ಈಗ ಒಂದು ಅಟ್ಲೀಸ್ಟ್ ಒಂದು ಕಪ್ ಇದಕ್ಕೆ
ಒಂದು 4 ಟೇಬಲ್ ಸ್ಪೂನ್ ಆದರೂ ತುಪ್ಪ ಬೇಕು. ಒಂದೊಂದೇ ಸ್ಪೂನ್ ಹಾಕ್ತಾ ಹೋಗಿ. ಇನ್ನೊಂದು ಸ್ಪೂನ್ ಕೇಸಿ ಅವರ ಪ್ಯೂರ್ ಕೌಗಿ ಹಾಕು. ಮತ್ತೆ ಹಾಕು. ಈಗ ಒಂದು 2 ಸ್ಪೂನ್ ಹಾಕಿದ್ಮೇಲೆ ಸ್ವಲ್ಪ ಪಿಸ್ತಾ ಹಾಕ್ತಾ ಇದ್ದೇನೆ. ಒಂದು 1 ಸ್ಪೂನಷ್ಟು ಮೆಲನ್ ಸೀಡ್ಸ್. ಓ, ಇದು ಮಧ್ಯ ಮಧ್ಯದಲ್ಲಿ ಬೈಟ್ಸ್ ಸಿಗ್ತಾ ಇರುತ್ತೆ. ಓಕೆ, ಇದು ಎಲ್ಲಿದು ಸ್ಪೆಷಲ್? ಬಾಂಬೆ. ಇದು ಬಾಂಬೆ ಹಲ್ವಾ ಅಂತ. ಇದು ಆಕ್ಚುಲಿ ನೀವು ಸ್ವೀಟ್ ಅಂಗಡಿಲಿ ನೋಡಿರ್ಬೋದು, ಕಲರ್ ಕಲರ್ ಇರ್ತದೆ, ಆರೆಂಜ್, ರೆಡ್, ಗ್ರೀನ್. ಓಕೆ ಓಕೆ ಓಕೆ, ಕಲರ್ ಕಲರ್. ಓ, ಅದು ಕಾರ್ನ್ ಸ್ಟಾರ್ಚ್ ಇಂದ ಮಾಡ್ತಾರಾ? ಹೌದು. ಓಕೆ, ಸ್ವಲ್ಪ ಪೇಷನ್ಸ್ ಬೇಕು. ಒಂದು 20 to 25 ಮಿನಿಟ್ಸ್ ಹೀಗೆ ತಿರುಗಿಸ್ತಾನೆ ತಿರುಗಿಸ್ತಾ ಇರ್ಬೇಕು. ಅದು ಹೇಗೆ ಗೊತ್ತಾಗ್ತದೆ ಇದು ಅದು ಇನ್ನು ಇದು ಕನ್ಸಿಸ್ಟೆನ್ಸಿ ಬೇರೆ ತರ ಬರ್ತದೆ, ಗೊತ್ತಾಗ್ತದೆ ನಮಗೆ. ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತದೆ. ಓಕೆ ಓಕೆ. ಓ, ಇನ್ನೂ ಟ್ರಾನ್ಸ್ಪರೆಂಟ್ ಬರುತ್ತೆ. ಇನ್ನು ಟ್ರಾನ್ಸ್ಪರೆಂಟ್, ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುತ್ತೆ. ಈಗ ಜೆಲ್ಲಿ ಆಗಿದೆಯಲ್ಲ, ಈಗ ಟ್ರಾನ್ಸ್ಪರೆಂಟ್ ಬರುತ್ತೆ. ಇನ್ನೊಂದು ಸ್ಪೂನ್ ಹಾಕಿ ತುಪ್ಪ. ಟೋಟಲ್ 1 ಕಪ್ ಕಾರ್ನ್ಫ್ಲವರಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಘೀ ಬೇಕಾಗ್ತದೆ. ಸೊ ಇದು ಆ್ಯಕ್ಚುಲಿ ನೀವು ಇಷ್ಟು ಕೈ ಬಿಡದೆ ತಿರುಗಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಾನು ಹಾಗೇನೆ ತುಪ್ಪ ಹಾಗೆ ಕೈಯಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಇಲ್ಲ ಇದು ಸ್ವಲ್ಪ ನಿಧಾನ ಆಯ್ತು ಅಂತ ಹೇಳಿದ್ರೆ ಏನಾದರೂ ಆಚೆ ಈಚೆ ಆದ್ರೆ ಅಂತ ಹೇಳಿ. ಇದ್ರ ಕ್ವಾಂಟಿಟಿ ಇನ್ನೂ ಕಡಿಮೆ ಆಗ್ತದೆ ಸ್ವಲ್ಪ ಆಗ್ತಾ. ಓ ಹೌದಾ? ಓಕೆ. ಈಗ ಫುಲ್ ಇತ್ತಲ್ಲ, ಈಗ ನೋಡಿ ಕಡಿಮೆ ಆಗ್ತಾ ಬಂತು. ಒಂದು ಮುದ್ದೆ ತರ ಬರೋವರೆಗೂ. ಹೌದು 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 ಹೌದು. ಅಂದಾಜು ನಾವು ಮುದ್ದೆ ಕಟ್ತೀವಲ್ಲ ಆ ಥರ ಬಂದರೆ ಆಯ್ತು. ಬಟ್ ಇದು ಸಿಮ್ಮಲ್ಲೇ ಮಾಡಬೇಕು. ಸ್ವಲ್ಪ ಪೇಷನ್ಸ್ ಆಗಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸಸ್. ಹೌದು ಹೌದು ಹೌದು. ಅದಕ್ಕೂ ಮತ್ತೆಲ್ಲ ಗಂಟು ಬೀಳ್ತದೆ. ಕಾರ್ನ್ ಸ್ಟಾರ್ಚ್ ನೀವು ಹಾಗೆ ಬಿಟ್ಟರೆ ಅದು ಗಂಟು ಥರ ಬೀಳ್ತದೆ. ಇದಕ್ಕೆ ಒಂದು ಸ್ವಲ್ಪ ಒಂದೇ ಡ್ರಾಪ್ ಅಷ್ಟು ಗ್ರೀನ್ ಕಲರ್ ಹಾಕ್ತೇನೆ ನಾನು. ಜಸ್ಟ್ ಅದು ಪಿಸ್ತಾ ಹಾಕಿದಕ್ಕೋಸ್ಕರ ನಾನು ಗ್ರೀನ್ ಕಲರ್ ಹಾಕ್ತೇನೆ. ಅಷ್ಟೇ ಸಾಕಾಗುತ್ತಾ? ಸಾಕಾಗುತ್ತೆ, ಜಾಸ್ತಿ ಹಾಕೋದಿಲ್ಲ. ಇಲ್ಲಾಂದ್ರೆ ತುಂಬಾ ಡಾರ್ಕ್ ಗ್ರೀನ್ ಸಾಕು, ಸ್ವಲ್ಪ ಸಾಕು. ಬೇಕಿದ್ರೆ ಸೊ ಫುಡ್ ಕಲರ್ ನಾವು ಅವಾಯ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಖಾಲಿ ಹೀಗೆ ಸಹ ಮಾಡ್ಬೋದು, ಅದು ಕಲರ್ ಬರೋದಿಲ್ಲ. ಇಲ್ಲದಿದ್ರೆ ನಿಮಗೆ ಪಿಂಕ್ ಕಲರ್ ಹಾಕ್ಬೇಕಂತ ಹೇಳಿದ್ರೆ ಬೀಟ್ರೂಟ್ದು ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟು ಜ್ಯೂಸ್ ಹಾಕ್ಬೋದು. ನಾನಿದು ಪಿಸ್ತಾ ಹಾಕಿದಕ್ಕೋಸ್ಕರ ನಾನು ಗ್ರೀನ್ ಕಲರ್ ಹಾಕಿದ್ದೇನೆ. ಫುಡ್ ಕಲರ್ ಹಾಕ್ತಿದ್ದೀರಿ, ಏನು ತೊಂದರೆ ಇಲ್ಲ? ಇಲ್ಲ 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 ಇಲ್ಲ, ಇದೆಲ್ಲ ಎಡಿಬೆಲೆ ಇದೆ. ನಾನು ಯೂಶಲಿ ಕೇಕಿಗೆಲ್ಲ ಇದೇ ಯೂಸ್ ಮಾಡೋದು. ಅದೇ ನಿಮ್ಗೆ ಬೇಡ ಅಂತ ಹೇಳಿದ್ರೆ ನಿಮಗೆ ಒಂದು ಪಿಂಕ್ ಕಲರ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಆ ಥರ ಏನಾದರೂ ಹಾಕ್ಬೋದು. ಓಕೆ. ಈಗ ಇದು ಶಾಪಲ್ಲಿ ಸಿಗುತ್ತಲ್ಲ ಅದೇ ಥರ ಕಾಣ್ತಾ ಇದೆ. ಹೌದು, ಹಾಗೆ ಕಾಣ್ತಲ್ಲ. ಸೊ ನಿಮಗೆ ದೀಪಾವಳಿ ಹಬ್ಬ ಅಂದರೆ ಏನಾದರೂ ಸ್ಪೆಷಲ್ ಮೆಮೊರೀಸ್ ಏನಾದರೂ ಇದೆಯಾ? ನಮ್ಮ ಕಡೆ ದೀಪಾವಳಿ ತುಂಬ ಜೋರಾಗಿ ಮಾಡ್ತಾರೆ. ಸ್ವಲ್ಪ ಮಹಾರಾಷ್ಟ್ರ ಇನ್ಫ್ಲುಯೆನ್ಸ್ ಎಲ್ಲ ಹಬ್ಬಗಳು, ತಿಂಡಿಗಳು ಎಲ್ಲ. ಸೊ ಹಬ್ಬ ಸ್ವಲ್ಪ ಜೋರು 2-3 ದಿನ. ಏನೆಲ್ಲ ಸ್ಪೆಷಲ್ ತಿಂಡೀಸ್ ಮಾಡ್ತಾರೆ ನಮ್ಮ ಕಡೆ? ಸ್ಪೆಷಲ್ ಅಂತ ಹೇಳಿದ್ರೆ ನಿಜ ಹೇಳ್ಬೇಕಂದ್ರೆ ಅವಲಕ್ಕಿ ಮಾಡ್ತಾರೆ 5 ಥರದ್ದು ದೀಪಾವಳಿ ಹಬ್ಬದ ದಿನ. ನಾವು ಮಾಡ್ತೀವಿ. 5 ಥರ ಅವಲಕ್ಕಿ ಇರ್ತದೆ. 5 ಥರ ಅವಲಕ್ಕಿ ಇರ್ತದೆ. ಮತ್ತೆ ಚಕ್ಲಿ, ಕರಂಜಿ ಅದೆಲ್ಲ ಅದು ಕಾಮನ್. ಅದು ಯಾಕಂದ್ರೆ ಎಲ್ರಿಗೂ ಹಂಚೋದಿರ್ತದಲ್ವಾ. ಸೊ ಅದೆಲ್ಲ ತುಂಬಾ ಕಾಮನ್. ಅದು ಚಕ್ಲಿ, ಕರಂಜಿ, ಶಂಕರಪೋಳೆ ಅಂತ ಹೇಳ್ತಾರಲ್ಲ ಅದು. ಸೊ ಕೇಸಿ ಅವರ ನೀವು ತುಪ್ಪ ಎಷ್ಟು ಹಾಕಿದ್ರು ಅದು ಅಷ್ಟೇ ಟೇಸ್ಟ್, ಒಳ್ಳೆ ಘಮನೂ ಬರುತ್ತೆ, ಟೇಸ್ಟ್ನು ಕೊಡುತ್ತೆ. ಹೌದು. ಇದು ಈಗ ನಿಮ್ಮ ಸಾರಿ ಕಲರ್ಗೆ ಮ್ಯಾಚ್ ಆಗ್ತದೆ. ತುಪ್ಪ ಅದು ಪೂರ್ತಿಯಾಗಿ ಅದು ಅಬ್ಸರ್ವ್ ಆಗುತ್ತೆ. ಹೌದು ಹೌದು, ಆಗಬೇಕು. ಅದಾದ್ಮೇಲೆ ಕರೆಕ್ಟಾಗಿ ಬರ್ತದೆ. ಲಾಸ್ಟ್ ಮುಗಿತಾ ಇರುವಾಗ ಒಂದು 1/2 ಸ್ಪೂನ್ ಮತ್ತೊಂದು ತುಪ್ಪ ಹಾಕಿದ್ರೆ ಆ್ಯಕ್ಚುಲಿ ಇದು ಕಾಣಲಿಕ್ಕೆ ಚೆನ್ನಾಗಿ ಕಾಣ್ತದೆ. ಅಬ್ಸಾರ್ಬ್, ಹೌದು ಹೌದು, ಗ್ಲೇಸ್ ಇರ್ತದೆ. ಇಲ್ದಿದ್ರೆ ಅದೆಲ್ಲ ಅಬ್ಸಾರ್ಬ್ ಆಗಿ ತುಂಬ ಡ್ರೈ ಅನಿಸ್ತದೆ. ಇನ್ನೊಂದು ಮುಗಿತಾ ಬಂತು. ಇನ್ನೊಂದು 1/2 ಸ್ಪೂನ್ ಅಷ್ಟು ಹಾಕಿ 1/2 ಸ್ಪೂನ್ ಹಾಕಿ 1 ನಿಮಿಷದ ನಂತರ ಆಯಿತು. ಮತ್ತೆ ಸೆಟ್ ಮಾಡಲಿಕ್ಕೆ ಇರ್ತದೆ. ಸಾಕಾ? ಈಗ ಇದು ತಣ್ಣಗಾಗೋದಕ್ಕೆ ಎಷ್ಟೊತ್ತು? ಇದು ತಣ್ಣಗಾಗಲಿಕ್ಕೆ ಒಂದು 15 ಮಿನಿಟ್ಸ್ ಇದ್ರೆ ಸಾಕು. 15 to 20 ಮಿನಿಟ್ಸ್ ಇದ್ರೆ ಸ್ವಲ್ಪ ರೂಮ್ ಟೆಂಪ್ರೇಚರ್ ವರೆಗೆ ಬರ್ತದೆ. ಆಮೇಲೆ ಕಟ್ ಮಾಡಿದ್ರೆ ಆಯ್ತು. ಇದೀಗ ಮಾಡ್ತೀವಲ್ಲ, ಇದು ಸಾಧಾರಣ ಒಂದು ಎಷ್ಟು ದಿನ? ಇದು 1 ವಾರದವರೆಗೆ ಏನೂ ಆಗೋದಿಲ್ಲ. 1 ವಾರದವರೆಗೆ. ಹೌದು.
ಆಕ್ಚುಲಿ ದೀಪಾವಳಿ ಸ್ವೀಟ್ ಅಂದ್ಮೇಲೆ ಸ್ವಲ್ಪ ಕಲರ್ಫುಲ್ ಆಗಿ ವೆರೈಟೀಸ್ ಇದ್ರೆ ಆಕ್ಚುಲಿ ಒಂದು ಹಬ್ಬನೇ ಕಲರ್ಫುಲ್ ಅಲ್ವಾ. ಸೊ ನಾನು ಅದಕ್ಕೆ ಎಣಿಸಿದೆ ಸ್ವಲ್ಪ ಕಲರ್ಫುಲ್ ಆಗಿ ಏನಾದ್ರು ಮಾಡುವ ಅಂತ different ಆಗಿ. ನೋಡಿ ಆಗ ಖಾಲಿ ಹಾಗೆ ವೈಟ್ ಅಲ್ಲಿ ಇರುವಾಗ ನೋಡೋದಕ್ಕೆ ಚೆನ್ನಾಗಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಬಟ್ಟೆಗಳು ಕೂಡ ಅಷ್ಟೇ, ಎಲ್ಲರೂ ಕೂಡ ಕಲರ್ಫುಲ್ ತುಂಬಾ ತಗೊಳ್ತಾರೆ ಈ ಟೈಮಲ್ಲಿ. ದೀಪಾವಳಿ ಅಲ್ವಾ, ಸ್ವಲ್ಪ ಇಂಥ ಕಲರ್ ಪ್ಲೇಟ್ ಅಲ್ಲಿ ಇಟ್ಟರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತು ಅಂತ. ಹೌದು, ನೀವು ರೆಗ್ಯುಲರ್ ಚಕ್ಲಿ ಅದು ಇಡೋದಕ್ಕಿಂತ ಈ ಕಲರ್ಫುಲ್ ತಿಂಡಿಗಳು ಸ್ವೀಟ್ ಇಡುವಾಗ ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿ. ಈಗ ಆಗಿದೆ ಇದು, ರೆಡಿನಾ? ರೆಡಿ ಆಗಿದೆ. ಇನ್ನು ಜಾಸ್ತಿ ಮಾಡ್ಲಿಕ್ಕಿಲ್ಲ, ಇದು ಗೊತ್ತಾಗ್ತದೆ ಅಂದಾಜು, ಅದು ಗ್ಲೇಸ್ ಲುಕ್ ಬರ್ತಾ ಇದೆ. ಈ ತರ ಬಂದ್ರೆ ಆಯ್ತು ಅಂತ. ಆವಾಗ ಫುಲ್ ಅಬ್ಸಾರ್ಬ್ ಮಾಡ್ಕೊಳ್ತಾ ಇತ್ತು, ಈಗ ಈ ತರ ಬಂದ್ರೆ ಎಕ್ಸ್ಟ್ರಾ ತುಪ್ಪ ಹಾಕಿದ್ರು ಬರೀ ಗ್ಲೇಸ್ ಅಷ್ಟೇ ಕಾಣ್ತದೆ. ಹೌದು. ಈಗ ಇದನ್ನ ತುಪ್ಪ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೇನೆ ನಾನು, ಇದನ್ನ ಹಾಕುವ. ಈಗ ಹೆಲ್ಪ್ ಮಾಡ್ಲಾ? ಆಫ್ ಮಾಡೋದಲ್ಲ? ಒಳ್ಳೆ ಕರೆಕ್ಟಾಗಿ ಅದಾಗಿ ಜಾರ್ಕೊಂಡು ಬಂದ್ಬಿಡುತ್ತೆ. ಹೌದು. ಆ್ಯಕ್ಚುಲಿ ಇದನ್ನು ಮಾಡಲಿಕ್ಕೆ ಈ ಥರ ಸ್ಪೆಚುಲ ಇದ್ದರೆ ಕರೆಕ್ಟಾಗಿ ಕೂತ್ಕೊಳ್ತದೆ ನಿಮಗೆ ರೆಗ್ಯುಲರ್ ಸ್ಪೂನ್ಗಿಂತ. ಇದಿಷ್ಟ ಆಯಿತು. ಸೂಪರ್. ಇದ್ರ ಮೇಲಿಂದ ಸ್ವಲ್ಪ ಮೆಲನ್ ಸೀಡ್ಸ್ ಇದೆ, ಅದನ್ನು ಸ್ವಲ್ಪ ಹಾಕಿ ಇದನ್ನು ಒಂದು 15 to 20 ಮಿನಿಟ್ಸ್ ರೂಮ್ ಟೆಂಪ್ರೇಚರಿಗೆ ಬರೋರಷ್ಟು ಸೆಟ್ ಆಗಲಿಕ್ಕೆ ಬಿಡುವ. ಸೂಪರ್. ಸೊ ಈಗ ಇದು ರೆಡಿ. ಆಮೇಲೆ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಆಯ್ತು. ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಆಯ್ತು. ರೆಡಿ ಟು ಸರ್ವ್. ಸುಕನ್ಯಾ ಅವರೇ, ಬಾಂಬೆ ಹಲ್ವಾ ರೆಡಿ. ವಾವ್, ಸೂಪರ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಆ್ಯಕ್ಚುಲಿ ಇದನ್ನೆಲ್ಲ ಬರೀ ಬೇಕ್ರಿಯಿಂದನೇ ತಂದು ತಿಂತಾ ಇದ್ವಿ. ಅಲ್ಲಿ ನೋಡುವಾಗ ಇದಲ್ಲ ಕಷ್ಟ, ಬೇಕ್ರಿಯಿಂದನೇ ತರಬೇಕು ಅಂತ. ಇಷ್ಟು ಕಮ್ಮಿ ಖರ್ಚಲ್ಲಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಂಥ, ನೋಡ್ಲಿಕ್ಕೂ ಚೆನ್ನಾಗಿ ಕಲರ್ಫುಲ್ ಆಗ್ತದೆ. ದೀಪಾವಳಿ ಒಂದೊಂದು ಪ್ಲೇಟಲ್ಲಿ ಒಂದೊಂದು ಕಲರ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣ್ತದೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಬಣ್ಣಗಳ ಒಂದು ಹಬ್ಬ, ಹಾಗೇನೆ ದೀಪಗಳ ಹಬ್ಬ ಅಂತ ಹೇಳ್ತೀವಿ. ಸೊ ಇದಂತೂ ತುಂಬ ಸುಂದರವಾಗಿ ಕಾಣ್ತಾ ಇದೆ, ತಿನ್ನೋದಕ್ಕೂ ಅಷ್ಟೇ ರುಚಿಕರವಾಗಿರ್ಬೋದು. ಹೇಗೆ ತಯಾರಿಸೋದು ಈ ಬಾಂಬೆ ಹಲ್ವಾ ಮತ್ತೊಮ್ಮೆ ನೋಡಿ. ಬಾಂಬೆ ಹಲ್ವಾ ತಯಾರಿಸುವ ವಿಧಾನ: ಮೊದಲು 1 ಕಪ್ ಕಾರ್ನ್ಫ್ಲೋರಿಗೆ 2.5 ಕಪ್ನಷ್ಟು ನೀರು ಹಾಕಿ ಕಲಸಿಕೊಳ್ಳಿ. ನಂತರ 1.5 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕಿ ಕರಗಿಸಿಕೊಳ್ಳಿ. ಸ್ವಲ್ಪ ಕುದಿ ಬಂದ ಬಳಿಕ ಕಲಸಿಟ್ಟ ಕಾರ್ನ್ಫ್ಲೋರನ್ನು ಸೇರಿಸಿ ಕೈ ಬಿಡದೆ ತಿರುಗುತ್ತಾ ಗಂಟು ಬಾರದ ಹಾಗೆ ಕಲಸಿ ಬೇಯಿಸಿ. ಸಣ್ಣ ಉರಿಯಲ್ಲಿ ಗಟ್ಟಿ ಬರುವವರೆಗೂ ಕಲಸುತ್ತಾ ಮಧ್ಯದಲ್ಲಿ 1 ಚಮಚ ತುಪ್ಪ ಸೇರಿಸಿ ಕಲಸಿ. ತುಪ್ಪ ಪೂರ್ತಿ ಹೀರಿಕೊಂಡ ನಂತರ ಮತ್ತಷ್ಟು ತುಪ್ಪ ಸೇರಿಸಿ ಬೇಯಿಸಿ. ಆನಂತರ ಪಿಸ್ತಾ ಚೂರುಗಳು, ಕರ್ಬೂಜದ ಬೀಜಗಳನ್ನು 1/4 ಚಮಚದಷ್ಟು ಅಡುಗೆ ಬಣ್ಣ ಸೇರಿಸಿ ಕಲಸುತ್ತಾ ಬೇಯಿಸಿ. 1 ಮುದ್ದೆ ಬರುವವರೆಗೂ ಬೇಯಿಸಿ ಕೊನೆಯಲ್ಲಿ 1 ಚಮಚದಷ್ಟು ತುಪ್ಪ ಹಾಕಿ ಹೊಳಪು ಬರುವವರೆಗೂ ಕಲಸಿ ಬೇಯಿಸಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ದೀಪಾವಳಿ ಹಬ್ಬಕ್ಕೆ ರುಚಿಯಾದ ಬಾಂಬೆ ಹಲ್ವಾ ತಯಾರು. ಬೆಳಕಿನ ಹಬ್ಬ, ಬಣ್ಣಗಳ ಹಬ್ಬ ದೀಪಾವಳಿಗೆ ಕಲರ್ಫುಲ್ ಆಗಿರುವಂಥ ಬಾಂಬೆ ಹಲ್ವಾ ತಯಾರಾಯಿತು. ನೆಕ್ಸ್ಟ್ ರೆಸಿಪಿ ಮಕ್ಕಳಿಗೂ ಖುಷಿಯಾಗುವಂಥ ಒಂದು ಚಾಕ್ಲೇಟಿಂದ ಏನೋ ಒಂದು ಸ್ವೀಟ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಪ್ಯೂರ್ ಖೌಗಿ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ ಆ್ಯಂಡ್ ವಿದ್ಯಾ ಕಾಫಿ. ಸೊ ಒಂದು ಸ್ವೀಟ್ ರೆಸಿಪಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ದೀಪಾವಳಿ ಸ್ಪೆಷಲ್ ಏನು ನೋಡೋಣ ಬನ್ನಿ. ಮೇಡಮ್, ಈಗ ಚಾಕ್ಲೇಟಿಂದ ಅಂತ ಹೇಳಿದ್ರಿ. ಸೊ ಮಕ್ಕಳು ಏನಾದರೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕಾದು ಕೂತ್ಕೊಳ್ತಾರೆ. ತಾಯಂದ್ರಿಗೆ ಮಕ್ಕಳಿಗಾಗುತ್ತೆ ಅಂತ. ಹೌದು, ಏನ್ ಹೇಳ್ತೀರಿ? ಟ್ರಫಲ್ ಮಕ್ಕಳು ಸಹ ಮಾಡ್ಬೋದು.
ತುಂಬಾ ಈಸಿ ಆಗಿದೆ. ಮಕ್ಕಳ ಆಟಿಕೆನಾ ಇದು? ಹೌದು ಹೌದು, ತುಂಬಾ ಈಸಿ ಆಗಿದೆ, ಮಾಡ್ಬೋದು. ಓಕೆ, ಹೇಗೆ ಸ್ಟಾರ್ಟ್ ಮಾಡೋದು? ಇದು ಫಸ್ಟ್ ನಾನು ಇದು ಬಿಸ್ಕೆಟ್ ತಗೊಂಡಿದ್ದೇನೆ, ನೀವು ಯಾವ್ದು ಬಿಸ್ಕೆಟ್ ತಗೊಳ್ಬೋದು. ಸೊ ಇದನ್ನ ಸ್ವಲ್ಪ ಮಿಕ್ಸಿಗೆ ಹಾಕುವ, ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳುವ. ಅಂದ್ರೆ ಚಾಕ್ಲೇಟ್ ಬಿಸ್ಕೆಟ್ ಆಗ್ಬೇಕು ಅಥವಾ ಏನಿಲ್ಲ, ನಿಮ್ಗೆ ಯಾವ್ದು ಫ್ಲೇವರ್ ಬೇಕಲ್ಲ ಆ ಫ್ಲೇವರ್ ಅಲ್ಲಿ ನೀವು ಮಾಡ್ಬೋದು. ಯಾವ ಚಾಕ್ಲೇಟ್ ಯಾವ ಬಿಸ್ಕೆಟ್ ಫ್ಲೇವರ್ ಬೇಕು ಆ ಬಿಸ್ಕೆಟ್ ಅಲ್ಲಿ. ನಾನು ಪ್ಲೇನ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ನಾನು ಅದೇ ಅಡಿಷನಲ್ ಆಡ್ ಮಾಡ್ತಾ ಇದ್ದೇನೆ ನಟ್ಸ್ ಎಲ್ಲ. ಸೊ ಓನ್ಲಿ ಬಿಸ್ಕೆಟ್ ಹಾಕಿ ಸಹ ಮಾಡ್ಬೋದು. ಸೊ ಚಾಕ್ಲೇಟ್ ಬಿಸ್ಕೆಟ್ ಇದ್ರೆ ಚಾಕ್ಲೇಟ್ ಹಾಕ್ಬೋದು, ಅಥವಾ ಈ ಆರೆಂಜ್ ಕಲರ್ ಆರೆಂಜ್. ಹೌದು. ಓಕೆ, ಫೈನ್ ಪೌಡರಾ? ಫೈನ್ ಪೌಡರ್ ಆಗಲಿ. ಓಕೆ, ತುಂಬ ಫೈನ್ ಬೇಕಂತ ಏನಿಲ್ಲ, ಕ್ರಷ್ ಆದರೂ ಆಗ್ತದೆ. ಇದಕ್ಕೆ ನಾನೊಂದು ಸ್ವಲ್ಪ ಇದು ರೋಸ್ಟ್ ಮಾಡಿರೋಂಥ ನಟ್ಸ್, ಆಲ್ಮಂಡ್ ಸ್ವಲ್ಪ, ಕ್ಯಾಶ್ಯೂ ಸ್ವಲ್ಪ, ಇದು ವಾಲ್ನಟ್ ಸ್ವಲ್ಪ, ಅದನ್ನು ರೋಸ್ಟ್ ಮಾಡಿ ಕ್ರಷ್ ಮಾಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನ್, ಮತ್ತೊಂದು 2 ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಕೋಕೋನಟ್. ಇದಕ್ಕೆ ನಾನು ಇದು ಗನಾಶ್ ರೆಡಿ ಮಾಡಿದ್ದೇನೆ. ಆ್ಯಕ್ಚುಲಿ ಇದು ಸೆಟ್ ಮಾಡಬೇಕು, ಅದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡಿ ತಂದಿರುವಂಥದ್ದು. ಇದು 1 ಕಪ್ ಕ್ರೀಮ್, ಹೆವಿ ಕ್ರೀಮ್, 2 ಕಪ್ ಕುಕಿಂಗ್ ಚಾಕ್ಲೇಟ್. ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಹೇಸಲ್ ನಟ್ಟಿದ್ದು ಪೇಸ್ಟ್ ಮಾಡಿ ಹಾಕಿದ್ದೇನೆ, ಜಸ್ಟ್ ಫ್ಲೇವರಿಗೆ. ಅದು ಹೇಗೆ ಮಾಡ್ತೀರಿ ಅಂತ ನಮ್ಮ ವೀಕ್ಷಕರಿಗೆ. ಆ್ಯಕ್ಚುಲಿ ಇದು 1 ಕಪ್ ಕ್ರೀಮ್ ಸ್ವಲ್ಪ ಬಾಯ್ಲ್ ಮಾಡಬೇಕು. ಬಾಯ್ಲ್ ಅಂದರೆ ಜಸ್ಟ್ ಒಂದು ಬಿಸಿ ಬಂದರೆ ಸಾಕು. ಅದಕ್ಕೆ ಕುಕಿಂಗ್ ಚಾಕ್ಲೇಟ್ ನೀವು ಯಾವ್ದು ಯೂಸ್ ಮಾಡ್ತೀರಲ್ಲ, ನಾನು ಮಿಲ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಮಿಲ್ಕ್ ಚಾಕ್ಲೇಟ್ 2 ಕಪ್ ಹಾಕಬೇಕು. ಮತ್ತೆ ಅದನ್ನು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಇಡಬೇಕು. ಅದು ಚೆನ್ನಾಗಿ ಮೆಲ್ಟ್ ಆಗ್ತದೆ. ಮೆಲ್ಟ್ ಆಗಿ ಅದನ್ನು ಸೆಟ್ ಮಾಡಲಿಕ್ಕೆ 1 2 to 3 ಅವರಲ್ಲಿ ಸೆಟ್ ಆಗ್ತದೆ. ನಾನು ಇದಕ್ಕೆ ಸ್ವಲ್ಪ ಹೇಸಲ್ ನಟ್ಟಿದ್ದು ಪೇಸ್ಟ್ ಮಾಡಿ ಹಾಕಿದ್ದೇನೆ. ಈಗ ಈ ಗನಾಶ್ ನೀವೀಗ ಮನೆಯಲ್ಲೇ ತಯಾರಿಸಿದ್ದೀವಿ. ಇದು ಮಾರ್ಕೆಟ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತಾ? ನಾವೇ ಮಾಡಬೇಕು. ಇಲ್ಲ ನಿಮಗೆ ಆಗೋದಿಲ್ಲಪ್ಪ, ಕಷ್ಟ ಆಗ್ತದೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನೀವು ನ್ಯೂಟಿಲ್ಲ ಹಾಕಿ. ನ್ಯೂಟಿಲ್ಲ ಹಾಕಿ ಸ್ಪ್ರೆಡ್, ನ್ಯೂಟಿಲ್ಲ ಸ್ಪ್ರೆಡ್ ಹಾಕಿ. ಇಲ್ದಿದ್ರೆ ನಿಮಗೆ ಸ್ವಲ್ಪ ನಟ್ಸ್ ಫ್ಲೇವರ್ ಬೇಕಂತ ಹೇಳಿದ್ರೆ ಪೀನಟ್ ಬಟರ್ ಇದೆಯಲ್ಲ ಅದನ್ನು ಹಾಕಿ, ಅದು ಆಗುತ್ತೆ. ಓಕೆ, ಅದೊಂದು ಎಷ್ಟು ಹಾಕಬೇಕು ಅಂತ? ಅದು ಈಗ ನೋಡಿ, ಈಗ 1 ಪ್ಯಾಕೆಟ್ ನಾನು ಮಾರಿ ಬಿಸ್ಕೆಟ್ ತಗೊಂಡಿದ್ದೇನೆ. ಇದೊಂದು 4 ಟೇಬಲ್ ಸ್ಪೂನ್ ಅಷ್ಟು ಗನಾಶ್. ಹೌದು, ಅಥವಾ ನಿಮಗೆ ಇದು ಬೇಡ ಆದ್ರೆ ಸೇಮ್ ಯಾವುದು ಕೂಡ 4 ಸ್ಪೂನ್ ಅಷ್ಟು ಹಾಕಿ. ನಿಮ್ಗೆ ಗೊತ್ತಾಗ್ತದೆ, ಅದು ಒಂದೊಂದು ಬಿಸ್ಕಿಟ್ ಸ್ವಲ್ಪ ಎಬ್ಸಾರ್ಬ್ ಆದ್ರೆ ಡಿಪೆಂಡ್ ಆಗ್ತದೆ. ನಿಮಗೆ ಗೊತ್ತಾಗ್ತದೆ ಎಷ್ಟು ಬೇಕು ಅಂತ. ಇದು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ, ಯಾಕಂದ್ರೆ ಇಲ್ದಿದ್ರೆ ಅದು ಹಿಡಿಯೋದಿಲ್ಲ. ಇದಕ್ಕೆ 1 ಸ್ಪೂನ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್. 1 ಸ್ಪೂನ್ ಅಷ್ಟು ಸಾಕಾಗುತ್ತೆ? 1 ಸ್ಪೂನ್ ಸಾಕು, ತುಂಬ ಸ್ವೀಟ್ ಬೇಡ ಅದು. ಇದು ನೋಡ್ಕೊಂಡು ಹಾಕ್ಬೇಕು, ಯಾಕಂದ್ರೆ ಬಿಸ್ಕಿಟ್ ಎಬ್ಸಾರ್ಬ್ ಮಾಡುವ ಬೇರೆ ಬೇರೆ ಬಿಸ್ಕಿಟ್ ಸ್ವಲ್ಪ ಕೆಲವೊಂದು ಡ್ರೈ ಇರ್ತದೆ, ತುಂಬಾ ಡ್ರೈ ಇರ್ತದೆ, ಅದಕ್ಕೆ ಎಬ್ಸಾರ್ಬ್ ಜಾಸ್ತಿ ಆಗ್ತದೆ. ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನೀವೀಗ ಮಾರಿ ಬಿಸ್ಕೆಟ್ ಅಂತ ಹೇಳಿದ್ರೆ ಪ್ಲೇನ್ ಬಿಸ್ಕೆಟ್, ಇದು ಪ್ಲೇನ್ ಬಿಸ್ಕೆಟ್. ಸ್ವೀಟ್ ಅಥವಾ ಚಾಕ್ಲೇಟ್ ಬಿಸ್ಕೆಟ್ ಇದ್ರೆ ಈ ಕಂಡೆನ್ಸ್ ಮಿಲ್ಕ್ ಹಾಕ್ಬೇಕಾ ಬೇಡ? ಇದು ಬೈಂಡಿಂಗ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ನೀವು ಹಾಕ್ತಾ ಇದ್ದೀರಿ. ಬೈಂಡಿಂಗ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ. ಈಗ ಇದನ್ನ ಮಿಕ್ಸ್ ಮಾಡಿ ತುಂಬ ಟೈಟ್ ಆಗಿ ಉಂಡೆ ಥರ ಕಟ್ಕೊಳ್ಳಿ. ಸೊ ಯಾರಾದರೂ ಗೊತ್ತಿಲ್ಲದವ್ರಿಗೆ ಹೇಳಿದ್ರೆ ಬಿಸ್ಕೆಟ್ ಲಾಡು ಅಂತ ಹೇಳ್ತಾರೆ, ಹಾಗೆ ಹೇಳ್ತಾರೆ. ಸ್ವಲ್ಪ ಚಾಕ್ಲೇಟಲ್ಲಿ ಹಾಕಿ ಡಿಪ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣ್ತದೆ. ಇದು ಹೀಗೆ ತಿನ್ಲಿಕ್ಕೂ ಚೆನ್ನಾಗಿದೆ. ಓಕೆ, ಸೊ ಇದನ್ನು ಹೀಗೇನೂ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನು ಪ್ರೋಸೆಸ್ ಏನಾದರೂ ಇದ್ರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಹೌದು. ಸೊ ಎಲ್ಲ ಮಾಡಿ ಸಾಕಾದ್ರೆ, ಇಷ್ಟರಲ್ಲೇ ಸಾಕಾದ್ರೆ ಸಾಕಪ್ಪ ಅಂತ ಹೇಳಿ ಅಷ್ಟಕ್ಕೆ ಬಿಡ್ಬೋದು. ಹೌದು. ಈಗ ಇದು ಮಾಡ್ತಾ ಇರುವಾಗ ಒಂದು ಡಬಲ್ ಬಾಯ್ಲಿಂಗ್ಗೆ ನೀರಿಡುವ ಒಂದು ಪಾತ್ರೆಯಲ್ಲಿ. ಇದು ಸಾಕಾಗುತ್ತಾ? ಸಾಕಾಗ್ತದೆ. ಇನ್ನು ಚಾಕ್ಲೇಟ್ ಇದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದ ನಂತರವೇ ಇಡುವ. ಸೊ ಇದು ಗ್ಲಾಸ್ ಜಾರ್ ಇಟ್ಬಿಡಿ. ಅದು ಪೂರ್ತಿಯಾಗಿ ಒಳಗೆ ಇಮ್ಮರ್ಸ್ ಆಗಬಾರ್ದು. ಆಗಬಾರ್ದು ಜಸ್ಟ್ ಅದು ಹಬೆ ಅಷ್ಟೇ ಆಗ್ಬೇಕಷ್ಟೇ, ನೀರಿಗೆ ಟಚ್ ಆಗಬಾರ್ದು ಅದು. ಸೊ ಇದು ಹಾಗಾದ್ರೆ ರೆಡಿಯಾ? ಇದು ರೆಡಿ. ಇದೊಂದು 5 ನಿಮಿಷ ಸೆಟ್ ಆಗ್ಲಿಕ್ಕೆ ಬಿಡುವ.
ಹಾಗೆ ಇಡಬೇಕಾ? ಹಾಗೆ ಫ್ರಿಜ್ಜಲ್ಲಿ ಇಡುವ, ಫ್ರಿಜ್ಜಲ್ಲಿ ಇಡಿ ಒಂದು 5 ನಿಮಿಷ. ಓಕೆ. ಈಗ ಇಲ್ಲಿ ನೀರು ಕುದೀತಾ ಇದೆ, ಈ ಚಾಕ್ಲೇಟನ್ನು ಹಾಕ್ಬಿಡುವ. ಓಕೆ. ಇದು ತುಂಬ ಬಿಸಿ ಮಾಡಬಾರ್ದು, ಜಸ್ಟ್ ಒಂದು ಸ್ಟೀಮ್ ಒಂದು 5 ಮಿನಿಟ್ಸ್ ಜಸ್ಟ್ ಮೆಲ್ಟ್ ಆಗೋರಷ್ಟು ನೋಡ್ತಾ. ಬರೀ ಮೆಲ್ಟ್ ಆದ್ರೆ ಅಷ್ಟೇ ಆಯಿತು. ಈಗ ಇದು ಉಳಿಯೋಲ್ಲ, ಅದು ಬೇರೆ ಪ್ರಶ್ನೆ. ಇಲ್ಲ ಇರ್ತದೆ, ಇದು ಟ್ರಫಲ್ ಅಂತ ನೀವು ಶಾಪಲ್ಲಿ ನೋಡ್ಬೋದು, ಪ್ಯಾಕಲ್ಲಿ. ಅದು ಎಷ್ಟು ದಿನ ಬೇಕಾದರೂ ಇರ್ತದೆ, ಚಾಕ್ಲೇಟ್ ಅಲ್ವಾ, ಎಷ್ಟು ದಿನ ಬೇಕಾದರೂ ಇರ್ತದೆ. ಮನೇಲಿ ನೀವು ಎಷ್ಟು ಮಾಡೋದು ಅದು ಕಮ್ಮಿ ಅನ್ಸುತ್ತೆ, ಆದರೂ ಒಂದು ಕೇಳಿದ್ದು ಎಷ್ಟು ದಿನ ಇಟ್ಕೊಳ್ಬಹುದು. ಇದು ಆರಾಮ್ಸೆ ಇರ್ತದೆ, 15 ಡೇಸ್ ನಿಮಗೆ ರೂಮ್ ಟೆಂಪ್ರೇಚರಲ್ಲೇ ಇರ್ತದೆ. ಇದಾಗಿದೆ. ಓಕೆ. ಇದು ನೀವು ಗ್ಯಾಸಿಂದ ಇಳಿಸಿದ ನಂತರ ಒಂದು 2 to 3 ಮಿನಿಟ್ಸ್ ಹೀಗೆ ಮಾಡ್ತಾ ಇರಿ, ಸ್ವಲ್ಪ ಸ್ಮೂತ್ ಆಗಲಿ. ಈಗ ಅದರಲ್ಲಿ ಗ್ಯಾಸಲ್ಲೇ ಇಟ್ಟು ಅಂದ್ರೆ ಬಿಸಿ ಆಗ್ತಾ ಇರುವಾಗ ಅದು ಚಾಕ್ಲೇಟ್ ನೀವು ತುಂಬಾ ಕುಕ್ ಮಾಡಿದ್ರೆ ಮತ್ತೆ ಗಟ್ಟಿ ಆಗ್ತದೆ ಅದು. ಅದು ಕರೆಕ್ಟ್ ಟೆಂಪ್ರೇಚರ್ ಇದ್ರೆ ಮಾತ್ರ ಸರಿ ಇರ್ತದೆ. ಈ ತರ ರನ್ನಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ನೀವು ತುಂಬಾ ಕುಕ್ ಮಾಡಿದ್ರೆ ಅದೊಂಥರ ಕ್ರಿಸ್ಟಲ್ ತರ ಆಗ್ಬಿಡ್ತದೆ. ಮತ್ತೆ ಪುನಃ ಅದನ್ನ ಆಗೋದಿಲ್ಲ, ಅದು ಹೋಗ್ಬಿಡ್ತದೆ, ಅದ್ರ ಟೆಕ್ಸ್ಚರ್ ಹೋಗ್ಬಿಡ್ತದೆ. ಓಕೆ. ಅದೇ ಹೇಳಿದಲ್ಲ, ಎಲ್ಲವೂ ಕೂಡ ಸೂಕ್ಷ್ಮವಾಗಿ ಮಾಡ್ಕೊಂಡ್ರೆ ಸರಿ. ನಾನು ಎಲ್ಲಾ ಟೈಪ್ ಅಡುಗೆ ಮಾಡೋದಕ್ಕೂ ಇಷ್ಟಪಡ್ತೀನಿ, ಬಟ್ ಬೇಕಿಂಗ್ ಏನೋ ಸ್ವಲ್ಪ ದೂರ. ಅದಂದ್ರೆ ಪ್ರಮಾಣ ಅದು ಸ್ವಲ್ಪ ಟೆಕ್ನಿಕ್ ಗೊತ್ತಿರ್ಬೇಕಷ್ಟೇ, ಇಲ್ದಿದ್ರೆ ಬೇಕಿಂಗ್ ಈಸಿ. ಸ್ವಲ್ಪ ನಮ್ಗೆ ಗೊತ್ತಿರಬೇಕು ಟೆಂಪ್ರೇಚರ್ ವೈಸ್ ಅದೆಲ್ಲ. ಎಸ್ಪೆಷಲಿ ನಾವು ಚಾಕ್ಲೇಟ್ ಅಲ್ಲಿ ವರ್ಕ್ ಮಾಡುವಾಗ ನಮ್ಗೆ ಟೆಂಪ್ರೇಚರ್ ನಾವು ಕರೆಕ್ಟ್ ಇರಬೇಕು, ಹೀಗಾಗಬೇಕು. ತುಂಬಾ ಫ್ಲೋಯಿನೂ ಆಗಬಾರ್ದು, ಅಂದ್ರೆ ತುಂಬಾ ಫ್ಲೋಯಿ ಆದ್ರೆ ಅದನ್ನ ಹಿಡ್ಕೊಳ್ಳೋದಿಲ್ಲ, ಅದಕ್ಕೆ ಅದನ್ನ ಕೊಡ್ತೀರಾ? ಓಕೆ. ಈಗ ಇದನ್ನ ಇದರಲ್ಲಿ ಹಾಕುವ. ಇದು ಸ್ವಲ್ಪ ಸೆಟ್ ಆಗೋದಕ್ಕೆ ಇಟ್ಟರೆ ಮಾತ್ರ. ಇದು ಜಸ್ಟ್ ಒಂದು 5 ಮಿನಿಟ್ಸ್ ಸೆಟ್ ಆಗ್ತದೆ. ಇದು ತುಂಬ ಹೊತ್ತು ಬೇಕಂತಿಲ್ಲ, ಇದಕ್ಕೆ ಜಸ್ಟ್ ಒಂದು 5 ಮಿನಿಟ್ಸ್. ಅಲ್ಲ, ಅದ್ರ ಹಾಗೆ ನಾವು ಇಟ್ಟರೆ ಮಾತ್ರ ಸ್ವಲ್ಪ ಈ ಥರ ಇದರಲ್ಲಿ ಹಾಕುವಾಗ ಪುಡಿ ಆಗ್ತದೆ. ಹೌದು. ಈಗ ಇನ್ನು ಕೆಲವರಿಗೆ ಒಂದು ಡೌಟ್ ಇರುತ್ತೆ, ಅಂದರೆ ನಾವು ಈ ಥರ ಎಲ್ಲ ಸಿಹಿ ತಿಂಡಿ ಮಾಡ್ತೀವಿ, ಚಾಕ್ಲೇಟಿಂದ ಮಾಡಿದಾಗ ಅದಕ್ಕೆ ಎಗ್ ಏನಾದರೂ ಬಳಸಿಲ್ಲ, ಆ ಥರ ಎಲ್ಲ ಒಂದು ಮಿತ್ ಇರುತ್ತೆ. ಹೌದು ಹೌದು ಹೌದು. ಇದರಲ್ಲಿ ಏನು ಅಂಥದ್ದೇನು ಆ್ಯಡ್ ಇಲ್ಲ. ಹಾಗಾಗಿ ಇದನ್ನು ಮಾಡಿ ದೇವರಿಗೂ ಕೂಡ ಅರ್ಪಿಸಬಹುದು. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಮಾಡುವ, ಮತ್ತೆ ಡೆಕೋರೇಷನ್ ಮಾಡುವ. ಓಕೆ. ಅದೀಗ ಸೆಟ್ ಆಗಿದೆ, ಅದನ್ನು ತನ್ನಿ. ಬರೀ ಒಂದು 5 ನಿಮಿಷ ಇಟ್ಟರೆ ಸಾಕಲ್ಲ? 5 ನಿಮಿಷ ಇಟ್ಟರೆ ಸಾಕು. ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡುವ ನಾವು. ಸ್ವಲ್ಪ ನೀವು ಡ್ರೈ ನಟ್ಸ್ ಇಂದ ಕೂಡ ಮಾಡ್ಬೋದು. ನಾನು ಇಲ್ಲಿ ಜಸ್ಟ್ ಸ್ಪ್ರಿಂಕಲ್ ಇಂದ ಮಾಡ್ತೇನೆ. ನಿಮ್ಗೆ ವೈಟ್ ಚಾಕ್ಲೇಟ್ ಇಂದನೂ ಮಾಡ್ಬೋದು, ಸ್ವಲ್ಪ ಚೆನ್ನಾಗಿ ಕಾಣ್ತದೆ. ಕಲರ್ ಚೆನ್ನಾಗಿ ನಾನು ಸೇಮ್ ಹಾಕಿ ಯೂಸ್ ಮಾಡಿದ್ದೇನೆ ಅಷ್ಟೇ. ಸೊ ಇದು ರೆಸ್ಟ್ ಆಗೋದಕ್ಕೆ ಈ ಥರ ಎಲ್ಲ ಸ್ವಲ್ಪ ಹೊತ್ತು ಬಿಡಬೇಕು. ಇದು ಒಂದು 5 ನಿಮಿಷ ಇದ್ರೂ ಸಾಕು. ಈಗ ಬೇಕಂತನೂ ಇಲ್ಲ, ಆ್ಯಕ್ಚುಲಿ ತಾನೇ ಇದು ಆಗ್ತದೆ, ರೂಮ್ ಟೆಂಪ್ರೇಚರಲ್ಲೂ ಚಾಕ್ಲೇಟ್ ಗಟ್ಟಿ ಆಗ್ತದೆ. ಇದು ಸೊ ಇದು ಮತ್ತೆ ಇನ್ನು ಈಗ ಸರ್ವಿಂಗ್ ರೆಡಿ ಇದೆ ಇದು. ಓಕೆ. ಸುಕನ್ಯಾ ಅವರೇ, ರೆಡಿ ಟು ಸರ್ವ್. ಥ್ಯಾಂಕ್ ಯು ಸೋ ಮಚ್. ಇದು ಚಾಕ್ಲೇಟ್ ಟ್ರಫಲ್. ಓಕೆ, ಥ್ಯಾಂಕ್ ಯು. ಸೊ ಈ ದೀಪಾವಳಿ ಅಂತೂ ಫುಲ್ ಸ್ಪೆಷಲ್. ಸೊ ಸ್ಪೆಷಲ್ ಗೆಸ್ಟ್, ಅದ್ರ ಜೊತೆಗೆ ಸ್ಪೆಷಲ್ ಸ್ವೀಟ್ ಬೇರೆ. ಹೌದು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಸೊ ಎಷ್ಟು ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದಲ್ಲ. ಸೊ ನಾವು ಯೂಶ್ವಲಿ ಬೇಕ್ರಿಗೆಲ್ಲ ಹೋದರೆ ಇದನ್ನೆಲ್ಲ ತಗೊಳ್ತೀವಿ, ಒಂದೊಂದು ಪೀಸ್ಗೂ ಅಷ್ಟು ರೇಟ್ ಇರುತ್ತೆ. ಕಮ್ಮಿ ಖರ್ಚಲ್ಲಿ ಮನೇಲೇ ಮಾಡ್ಕೊಳ್ಬೋದು. ಈ ದೀಪಾವಳಿಗೆ ನಿಮಗೆ ಇದು ಬೋನಸ್ ಆಗಿ ಕೊಡ್ತಾ ಇದ್ದೀವಿ. ಸೊ ಚಾಕ್ಲೇಟ್ ಟ್ರಫಲ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡ್ಕೊಳ್ಳಿ. ಚಾಕ್ಲೇಟ್ ಟ್ರಫಲ್ ತಯಾರಿಸುವ ವಿಧಾನ: ಮೊದಲು
ಯಾವುದೇ ರೀತಿಯ ಬಿಸ್ಕೆಟನ್ನು ಪುಡಿ ಮಾಡಿಕೊಳ್ಳಿ. ನಂತರ ಹುರಿದು ಪುಡಿ ಮಾಡಿದ ಗೋಡಂಬಿ, ಬಾದಾಮಿ ಹಾಗೂ ಅಕ್ರೋಟ್ ಪುಡಿ, ಕೊಬ್ಬರಿ ಪುಡಿ, 3-4 ಚಮಚದಷ್ಟು ಗನಾಶ್ ಅಥವಾ ನ್ಯೂಟೆಲ್ಲಾ, 1 ಚಮಚದಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿಕೊಳ್ಳಿ. ತಯಾರಿಸಿದ ಉಂಡೆಗಳನ್ನು 10 ನಿಮಿಷ ಸೆಟ್ ಆಗಲು ಇಡಿ. ಇನ್ನೊಂದೆಡೆ ಚಾಕ್ಲೇಟ್ ಅನ್ನು ಡಬಲ್ ಬಾಯ್ಲಿಂಗ್ ಮಾಡಿ ಸ್ಮೂತ್ ಪೇಸ್ಟ್ ಬಂದ ನಂತರ ತಯಾರಿಸಿದ ಉಂಡೆಗಳನ್ನು ಚಾಕ್ಲೇಟ್ನಲ್ಲಿ ಅದ್ದಿ ತೆಗೆದು ಸೆಟ್ ಆಗಲು ಇಡಿ. ಚಾಕ್ಲೇಟ್ ಸೆಟ್ ಆದ ನಂತರ ಮೇಲಿನಿಂದ ಚಾಕ್ಲೇಟ್ ಹಾಗೂ ಸ್ಪ್ರಿಂಕ್ಲರ್ಸ್ ಅನ್ನು ಹಾಕಿ ಅಲಂಕರಿಸಿ ಸರ್ವ್ ಮಾಡಿ. ಈಗ ಎಲ್ಲರ ಬಾಯಲ್ಲಿ ನೀರು ಉಳಿಸುವ ಚಾಕ್ಲೇಟ್ ಟ್ರಫಲ್ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಹಬ್ಬಕ್ಕಂತೂ ಸೂಪರ್ಬ್ ಆಗಿರುವಂಥ ಸ್ವೀಟ್ ನಮಗೆ ಮಾಡಿಕೊಟ್ಟಿದ್ದೀರಿ. ಸೊ ಟೇಸ್ಟಿಂಗ್ ಟೈಮ್ ನೋಡೋಣ. ಟೇಸ್ಟ್ ಮಾಡಿ ಹೇಳಿ ಅತಿಥಿ ನೀವೇ ಮಾಡಿ, ನಾನು ಮಾಡಿರೋದು ನೀವು ಮಾಡಿ ಹೇಳಿ ಹೇಗಾಗಿದೆ ಅಂತ. ನನಗೆ ಈ ಕಲರ್ ತುಂಬ ಖುಷಿ ಅನಿಸ್ತಾ ಇದೆ. ಪೂರ್ತಿ ಸ್ವೀಟ್ ಬೇಡ. ಓ ವಾವ್, ಸೂಪರ್ ಮೇಡಮ್, ತಗೊಳ್ಳಿ. ವಾರೆ ವಾ. ತುಪ್ಪದ ಘಮ ಇದೆ. ತುಪ್ಪದ ಘಮ, ಇದು ಅದರ ಟೆಕ್ಸ್ಚರ್ ಎಲ್ಲವೂ ಕೂಡ ಸಾಫ್ಟಾಗೂ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಅದು ನೀವು ಹೇಗಿದ್ದರೂ ಬೇಕರ್ ನೀವು, ಸೊ ಬೇಕ್ರಿಯಿಂದನೇ ತಂದಿದ್ದು ಅಂತ ಅನಿಸುತ್ತೆ. ಬಟ್ ಒಳ್ಳೆ ಕರೆಕ್ಟಾಗಿ ಅದರ ಕನ್ಸಿಸ್ಟೆನ್ಸಿ ಎಲ್ಲವೂ ಕೂಡ ನಮಗೆ ಹೇಳ್ಕೊಟ್ಟಿದ್ದೀರಿ. ತುಂಬ ಚೆನ್ನಾಗಿ ಬಂದಿದೆ, ವೆರಿ ಟೇಸ್ಟಿ. ಥ್ಯಾಂಕ್ ಯು. ಇದನ್ನು ನೋಡಿ. ಆ ಕಡೆಯಿಂದ ಯಾರಾದರೂ ನೋಡಿದ್ರೆ ಅಂದರೆ ಮಕ್ಕಳೆಲ್ಲ ನೋಡಿದ್ರಂತೂ ವಾವ್ ಎಲ್ಲ ಹಾಗೆಯೇ ನಮಗೆ ಬೇಕಿತ್ತು ಅಂತ ಕೊಡ್ತಾರೆ. ತಗೊಳ್ಳಿ ಮೇಡಮ್. ಇಲ್ಲ, ನನಗೆ ಸಾಕು ಇರ್ತೀನಿ. ವಂಡರ್ಫುಲ್, ವಂಡರ್ಫುಲ್. ಥ್ಯಾಂಕ್ ಯು. ಒಳಗೆ ಬಿಸ್ಕೆಟ್ದು ಅದರ ಒಂದು ಸಾಲ್ಟಿನೆಸ್ನೂ ಇದೆ. ಹಾಗೆ ಒಂದು ನನಗಂತೂ ನ್ಯೂಟೆಲ್ಲದೇ ಟೇಸ್ಟ್ ಬರ್ತಾ ಇದೆ. ಗನಾಶ್ ತುಂಬ ಚೆನ್ನಾಗಿದೆ. ಇದನ್ನ ಹಾಗೆ ನಾವು ಮನೆಯಲ್ಲೇ ಮಾಡಿ ಈ ಥರ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಲಿಕ್ಕೆ ಭಾರಿ ಚೆನ್ನಾಗಿದೆ. ನೀವು ಯಾರಿಗಾದ್ರೂ ಗೆಸ್ಟ್ ಕೊಡ್ತಂದ್ರೆ ತುಂಬ ಮನೆಯಲ್ಲಿ ಮಾಡುತ್ತೆ. ಈಗ ನೀವು ಅಂಗಡಿಯಿಂದ ತಗೊಳ್ಳಿಕ್ಕೆ ಹೋದ್ರೆ ಇದು ತುಂಬ ಎಕ್ಸ್ಪೆನ್ಸಿವ್. ಟ್ರಫಲ್ ತುಂಬ ಎಕ್ಸ್ಪೆನ್ಸಿವ್. ನೀವು ನೋಡಿದ್ರಲ್ಲ, ತುಂಬ ಲೋ ಕಾಸ್ಟಲ್ಲಿ ಮಾಡಿ ಗಿಫ್ಟ್ ಪ್ಯಾಕ್ ಮಾಡೋದು. ಒಂದೊಂದಕ್ಕೂ ಅಷ್ಟು ಪ್ರೈಸ್ ಹಾಕ್ತಾರೆ. ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ತುಂಬಾನೇ ಮನೆಯಲ್ಲಿ ಮಾಡಿ ಈ ಥರ ಗಿಫ್ಟ್ ಆಗಿ ಕೊಡ್ಬೋದು. ನೀವು ಡಿಫ್ರೆಂಟ್ ಕಲರಲ್ಲೂ ಕೊಡ್ಬೋದು. ನಿಮಗೆ ನಟ್ಸ್, ಬೇರೆ ಬೇರೆ ನಟ್ಸ್ ಹಾಕಿ ಕೊಡ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿ ಕೊಡ್ಬೋದು. ನಾನು ತುಂಬ ಸಿಂಪಲ್ ವೇ ಅಲ್ಲಿ ತೋರಿಸಿದ್ದೇನೆ. ನಿಮ್ಗೆ ಯಾವ್ದು ಬೇಕೋ ಆ ಥರ. ಸಿಂಪಲ್ ಆಗಿ ಇಷ್ಟು ಚೆನ್ನಾಗಿದೆ, ಇನ್ನು ಎಕ್ಸ್ಟ್ರಾವಾಗೆನ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ದೀಪಾವಳಿ ಹಬ್ಬಕ್ಕೆ ನಮಗೆ ಒಳ್ಳೆ ಟೇಸ್ಟಿ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಹಾಗೆಯೇ ಎಕ್ಸ್ಪೆನ್ಸಿವ್ ಆಗಿರೋದನ್ನು ಕಮ್ಮಿ ವೆಚ್ಚದಲ್ಲಿ ಹೇಗೆ ಅಂದರೆ ಲಕ್ಷ್ಮಿಯನ್ನು ಉಳಿಸ್ಕೊಳ್ಳೋದನ್ನು ಹೇಗೆ ಅಂತ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಎಫರ್ಟ್ ಹಾಕಬೇಕಂತ ಏನಿಲ್ಲ, ಅದಕ್ಕೆ ತುಂಬ ಕಡಿಮೆ ಇದರಲ್ಲಿ ಮಾಡ್ಬೋದು. ಜಾಸ್ತಿ ಎನರ್ಜಿ ವೇಸ್ಟ್ ಆಗೋದು. ಹೇಗಿದ್ರು ಲಕ್ಷ್ಮೀ ಪೂಜೆ, ಹೌದು, ಲಕ್ಷ್ಮೀ ಪೂಜೆ ದಿನ ಒಳ್ಳೆ ಲಕ್ಷ್ಮಿಯನ್ನು ಉಳಿಸುವಂಥ ಒಂದು ರೆಸಿಪಿಯನ್ನು ನಮಗೆ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇಷ್ಟೆಲ್ಲ ಒಳ್ಳೆ ಸ್ವೀಟ್ ನಮಗೆ ಹೇಳ್ಕೊಡುವಾಗ ನಿಮ್ಮನ್ನು ಹಾಗೆ ಕಳಿಸೋ ಹಾಗಿಲ್ಲ, ನಾವೇನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಲ್ಲ. ಹಾಗಾಗಿ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಥ್ಯಾಂಕ್ ಯು. ಅವಲಕ್ಕಿ ಕೊಟ್ಟ ಮೇಲೆ ಕುಚಲಕ್ಕಿ ಬಿಡೋದಕ್ಕಾಗುತ್ತಾ? ಸೊ 2 ಸ್ಟಾರ್ ಕುಚಲಕ್ಕಿ. ಸೊ ಸ್ವೀಟ್ ಆದಮೇಲೆ ಏನಾದರೂ ಮಸಾಲೆದಾರ್ ಬೇಕು ಅಂತ ಹೇಳಿದ್ರೆ ನಾನಾ ಮಸಾಲ ಅವರಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಸಾಲು ಸಾಲು ದೀಪಗಳ ಹಬ್ಬಕ್ಕೆ ರುಚಿ ರುಚಿಯಾದಂತಹ ಸಿಹಿ ತಿಂಡಿಗಳು ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.